ಥ್ಯಾಂಕ್ಸ್ ಅಂದರೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ಎಲ್ಲ ಇದರಲ್ಲೂ ನಾನು ರಾಜ್ ಶೆಟ್ಟಿ ಸರ್ಗೆ. ಈಗ ಧೋನಿ ಅಲ್ಲ, ಧೋನಿ ನಿಂತರೆ ನಿಂತರೆ ಆಗಿಲ್ಲ, ಸ್ವಲ್ಪ ಹೊಡಿಬೇಕು. ಆಡಿಷನ್ಸ್ ಕೊಡ್ತಾ ಇರಬೇಕು. ಅಂದರೆ ಪ್ರತಿ ಆಡಿಷನಲ್ಲೂ ನೀವು ಗ್ರೋತ್ ಆಗ್ತೀರಾ. ಶೂಟಿಂಗ್ ಟೈಮಲ್ಲಿ, ಯುವರತ್ನ ಶೂಟಿಂಗ್ ಟೈಮಲ್ಲಿ ಅದೊಂದು ಟಾಕಿ ಸೀನ್ ನಿಮಗೆ ಗೊತ್ತಿಲ್ಲ, ಟಾಕೀಸಲ್ಲಿ ಬಂದು ಹುಡುಗರು ಟಾಕೀಸಿಗೆ ಬಂದು ಸಿನಿಮಾ ನೋಡಿರ್ತಾರೆ, ಅಲ್ಲೇ ಬಂದು ಪಾಠ ಮಾಡ್ತಾರೆ ಅವರು. ಸೊ ಹೇಳಿದ್ರು 4 ಗಂಟೆಗೆ ಶೂಟಿಂಗ್ ಮುಗಿದು ಮನೆಗೆ ಹೋಗೋಣ ಇವತ್ತು ಸಂಜೆ, ಈ ಮನೇಲಿ ಕುಡಿಯೋಣ ಅಂತ ನಮಗೂ ಕುರಿತಾಗಿ ಹೇಳಿ. ಈಗ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೆ ಅವರೆಲ್ಲರೂ ಬರ್ತಾರೆ ಅಲ್ಲಿಗೆ ಫಂಕ್ಷನ್ಗೆ. ಯಾರಲ್ಲಿ ಈಗ ನನ್ನದು ಕಾಮಿಡಿ ಕ್ಯಾಟಗರಿಗೆ 5 ಜನ ಸೆಲೆಕ್ಟ್ ಆಗಿದ್ರಲ್ವಾ, 5 ಜನ ಅಲ್ಲಿ ಬರಬೇಕು. ಅಲ್ಲಿ ಕರೆಯುವಾಗಲೇ ಗೊತ್ತಾಗೋದಂಥದ್ದು ಯಾರಿಗೆ ಹೋಗಿದ್ದಾರೆ ಅಂತ. ಬಟ್ ಅವತ್ತು ಅದು ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ನಾನು ಇಂಡಸ್ಟ್ರಿಗೆ ಯಾವಾಗ ತುಂಬ ಏನು ಇದಲ್ಲ, ಎಲ್ಲ ಪರಿಚಯ ಇಲ್ಲ. ನಾರ್ಮಲಾಗಿ ಈಗ ಅಂದರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡೋದಾದ್ರೆ, ಈಗ ಹೈದರಾಬಾದ್ ಆಗ್ತಾಯಿತ್ತು, ಚೆನ್ನೈ ಆಗ್ತಿತ್ತು, ಅಲ್ಲಿ ಮಾಡಿದಾಗ ಎಲ್ಲರನ್ನು ಕರಿತಾ ಇದ್ರು. ಇದು ಫಾರಿನ್ ಕತಾರಲ್ಲಿ ಆಗಿದೆ ಅಲ್ವಾ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರನ್ನು ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ನನಗೆ ಅದು ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಆಗೋದಲ್ವ. ನನ್ನ ಕಂಪನಿಗೆ ಅಂತ ಅಚ್ಚು ಸರ್ ಇದ್ರು, ಅವರು ಚೆನ್ನಾಗಿ, ಬೇರೆ ಯಾರು ಅಷ್ಟು ಕ್ಲೋಸ್ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಅವನೇ ಮನೆಯೆಲ್ಲ ಮಾಡಿದ್ವಿ ಆ ಟೈಮಲ್ಲಿ. ಸೊ ಮಾತಾಡ್ತಾ ಹೋದ್ವಿ ಫ್ಲೈಟಲ್ಲಿ. ನನಗೆ ಆರ್ಟಿಸ್ಟ್ ಕೋಆರ್ಡಿನೇಟ್ ಇದ್ದಾನಲ್ಲ, ಅವ್ನು ಬಂದು ಹೇಳಿದ್ದು, ವಿಷಯ ಗೊತ್ತಲ್ಲ ನಿಮಗೆ ಅಂತಂದರೆ, ಏನು ಹಿಂಗೆ ನಿಮಗೆ ಬಂದಿರೋದು ಅವಾರ್ಡು ಅಂತ. ಸೊ ಅವಾಗ ಹೌದಾ, ನನಗೆ ಅವಾಗ ಶಾಕ್ ಆಯ್ತು ನನಗೆ. ಬಟ್ ಅಲ್ಲಿ ಅವತ್ತು ಆ ಫಂಕ್ಷನ್ಗೆ ಹೋದಾಗ ಆ ಖುಷಿ ಇರಲಿಲ್ಲ ನನಗೆ. ಬಿಕಾಸ್ ನನಗೆ ಬೇರೊಂದು ನನ್ನ ಫ್ರೆಂಡ್ ಇದೊಂದು ಕ್ಲೋಸ್ ಫ್ರೆಂಡ್ ಇದ್ರು, ರಘು ಪಾಂಡೇಶ್ ಗೊತ್ತಿಲ್ಲ, ಅವ್ರ ಆರ್ಟಿಸ್ಟ್. ಅವ್ರ ಮಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ ಸೇಮ್ ಡೇ ಮಾಡಿದ್ರು. ಸೊ ಅದೇ ಇತ್ತು ತಲೆಯಲ್ಲಿ, ಅದೇ ಮಾತಾಡಿ ಬೆಳಿಗ್ಗೆಯಿಂದ. ಅಲ್ಲಿ ಹೋದಾಗ ಇದು ಕಮ್ಮಿ ಆಗಿತ್ತು. ಕಾಲ್ ಸಿಗಲ್ಲ, ವಾಟ್ಸ್ಆಪ್ ಅಲ್ಲಿ ಮಾತಾಡ್ಕೊಂಡು ಕಾಲಲ್ಲಿ ಎಂಜಾಯ್ ಮಾಡುವಂತಹ ಕ್ಷಣ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಬಟ್ ಗ್ರೇಟ್ ಥಿಂಗ್, ಕರಾವಳಿಯಲ್ಲಿ ಒಬ್ಬ ಒಂದು ಅಂತಹ ಒಂದು ಅವಾರ್ಡಿಗೆ ಒಂದು ಬಂದಿದೆ. ಥರ್ಡ್ ನಾನು 3ನೇ ಅನ್ಸುತ್ತೆ. ಫಸ್ಟ್ ನಮ್ಮ ಪ್ರಕಾಶ್ ರೈ ಆಕ್ಚುಲಿ ಈ ಕಡೆ ಅವರು ಸುಮಾರು ಸಿಕ್ಕಿದೆ, ತುಂಬಾ ಸಿಕ್ಕಿದೆ ಅವರಿಗೆ. ಮತ್ತೆ ಸೆಕೆಂಡ್ ಇವಳು ನಮ್ಮ ಟಗರಲ್ಲಿ ಮಾಡಿ, ಇವರು ನಮ್ಮ ಶ್ವೇತ್ ಅಲ್ಲ ಎಂತ ಕಮ್ಮತ್ತು, ಹೌದು ಮನ್ವಿತ. ಈಗ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅವರು. ಆಕ್ಚುಲಿ ಅವರು ಶ್ವೇತಾ ಅನ್ನುವಂತ ಹೇಳಿ ಒಂದು ಹೆಸರಲ್ಲಿ ಆರ್ಜೆ ಆಗಿ ವರ್ಕ್ ಮಾಡ್ತಾರೆ. ಟಗರಿಗೆ ಬಂದಿದ್ದು ನಿಮ್ಗೆ ಅದು ಕೂಡ ಕರಾವಳಿ ಕಾಮಿಡಿಯಲ್ಲಿ ಬಂದದ್ದು ಅಂತ ಹೇಳಿದ್ರೆ ಅದು ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟೋ ತನಕ ಕಾಮಿಡಿಗೆ ಅಂತ ಹೇಳಿ ಅಂತ ಅವಾರ್ಡ್ ನಮ್ಮ ಕರಾವಳಿ ಭಾಗದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಈ ತುಳು ಇಂಡಸ್ಟ್ರೀಸ್ ಅಲ್ಲಿ ಈಗ ನೀವು ಹೇಳಿದ್ರೆ ತುಂಬಾ ಫನ್ ಮಾಡ್ಬೋದು, ತುಂಬಾ ಇದು ಮಾಡ್ಬೋದು ಅಂತ ಹೇಳಿ ಆಗಲೇ ಹೇಳಿದ್ರೆ ಪ್ರಮೋಷನ್ಸ್ ತುಂಬಾ ಬೇಕಾಗಿರೋದು. ಅದನ್ನ ಬಿಟ್ಟು ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಇದು ಒಂದು ಸರ್ಕಲಲ್ಲಿ ಮಾತ್ರ ಇದೆ, ಬೆಳೆಯಬೇಕನ್ನುವಂಥ ಅಂಶಗಳು ತುಂಬ ಇದೆ. ಸೊ ನಿಮ್ಮ ಪರವಾಗಿ ನೀವು ಹೇಳಿದ್ರೆ, ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಹಲವಾರು ಅಂಶಗಳನ್ನು ಇಲ್ಲಿ ತೊಡಗಿಸ್ಕೊಳ್ಬೋದು, ಇನ್ನೂ ಕೂಡ ಬೆಳೆಸ್ಬೋದು ಅನ್ನೋದಲ್ಲ. ನಾನು ಸುಮಾರು ಇಂಟರ್ವ್ಯೂ ಹೇಳಿದ್ದೀನಿ ಆಲ್ರೆಡಿ. ಅಂದರೆ ಏನಾಗಿದೆ ಅಂತ ಹೇಳಿದರೆ, ಇವಾಗ ನಾವು ಕನ್ನಡ ಇಂಡಸ್ಟ್ರಿ ಲೆವೆಲಲ್ಲಿ ಇಲ್ಲಿ ಮಾಡುವಂಥದ್ದು, ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿ ತಪ್ಪು, ರಾಂಗ್ ಆ್ಯಕ್ಚುಲಿ. ಅದನ್ನು ಆವಾಗಲೇ ಹೇಳಿದೆ, ನಮಗೆ ಇಲ್ಲಿ 18ರಿಂದ 20 ಥಿಯೇಟರ್ ಸಿಗೋದು. ಅಲ್ಲಿ ನಿಮಗೆ ಎಷ್ಟು ಬೇಕಾದರೂ ನಮ್ಮ ಡಿಪೆಂಡ್ ಆನ್ ದ ಸಿನಿಮಾ ಕ್ವಾಲಿಟಿಯಲ್ಲಿ ಎಷ್ಟು ಬೇಕು ಥಿಯೇಟರ್ಗಳು ಸಿಗುತ್ತೆ. ನಾವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡೋದು ಸಿಗೋದು ಇಷ್ಟೇ ಥಿಯೇಟರ್ಗಳು, ಎಷ್ಟಷ್ಟು ಸಿಗಲ್ಲ ನಮಗೆ. ಮತ್ತು ದುಬೈಯೋ ಮುಂಬೈಯೋ ಬ್ಯಾಂಗ್ಳೂರು ಶೋಸ್ ಹಾಕ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅದಕ್ಕೆ ನಾವು ಬಜೆಟ್ಟಿಗೆ ಮಿನಿಮಮ್ ಲೊಕೇಶನ್ ಇಟ್ಕೊಂಡು ಆ ಬಜೆಟ್ಟಿಗೆ ಮ್ಯಾಚ್ ಆಗುವಂಥ ಕಥೆಗಳನ್ನೇ ಮಾಡಬೇಕು. ಅದು ಕೂಡ ಟೀಮ್ ವರ್ಕಲ್ಲಿ. ಒಂದು ಟೀಮ್ ಇಲ್ಲಿ ಇಷ್ಟೊಂದು ಟೀಮ್ಗಳಿದೆ. ಇವಾಗ ರಾಜಸೌಂಡ್ಸಲ್ಲಿ ಒಂದು ಟೀಮೇ ಅದು. ಆ ಟೀಮ್ಗಳು ಸೇರ್ಕೊಂಡು ಮಾಡಿದರೆ ಮಾತ್ರ ಒಂದು ಸಕ್ಸಸ್ ಡೆಫಿನೆಟ್ ಆಗಿ ಸಿಗುತ್ತೆ, ಇಲ್ಲಾಂದರೆ ಕಷ್ಟ. ಅಂದರೆ ಪ್ರೊಡ್ಯೂಸರ್ ಈಸ್ ದ ಮೇನ್. ಅವರು ಎಲ್ಲಿಂದ ತಂದು ದುಡ್ಡು ಹಾಕಿರ್ತಾರೆ, ಅವ್ರದ್ದು ಗೊತ್ತಿಲ್ಲ ನಾವು ಎಲ್ಲಿಂದ ತಂದಿರ್ತಾರೆ, ಅವ್ರು ಇದ್ದ ದುಡ್ಡು ಕೊಡ್ತಾರ, ಸಾಲ ತೊಗೊಂಡ್ಬರ್ತಾರ, ಗೊತ್ತಿಲ್ಲ ನಮಗೆ. ಬಟ್ ಆ ದುಡ್ಡು ಒಂದು ವ್ಯಾಲ್ಯೂ ಇದೆಯಲ್ಲ, ಅದೆಲ್ಲ ಇಂಟರ್ವ್ಯೂನೇ ಹೇಳಿದ್ದೀನಿ. ಒಂದು ಪ್ರೊಡ್ಯೂಸರ್, ಒಂದು ಪ್ರೇಕ್ಷಕ, ಇಬ್ರು ಒಂದೇ ನಮಗೆ. ಅವನು 100 ರೂಪಾಯಿ ಕೊಟ್ಟು ಅವನು ಸಿನಿಮಾ ನೋಡೋದು, ಅದಕ್ಕೂ ವ್ಯಾಲ್ಯೂ ಕೊಡಬೇಕು ನಾವು. ಅವ್ನು ಟೈಮು ಕೊಡ್ತಾನೆ, ಸಿನಿಮಾಕ್ಕೆ ದುಡ್ಡು ಕೊಡ್ತಾನೆ, ಅದು ವ್ಯಾಲ್ಯೂ. ಪ್ರೊಡ್ಯೂಸರ್ ಆಗಿ ಸೊ ಎರಡಕ್ಕೂ ವ್ಯಾಲ್ಯೂ ಕೊಡಬೇಕು. ದುಡ್ಡು ಹಾಕಿದ ಪ್ರೊಡ್ಯೂಸರ್, ಸಿನಿಮಾ ನೋಡೋ ವೀಕ್ಷಕ, ಇಬ್ರಿಗೂ ಮೋಸ ಆಗ್ಬಾರ್ದು. ಈಗ ತುಳು ರಂಗದಲ್ಲಿ ತುಳು ಮಾಣಿಕ್ಯ ಅಂದ್ರೆ ಅರವಿಂದ್ ಬೋಡರ್ ಸರ್, ಅವ್ರ ಜೊತೆಗೆ ಏನಾದ್ರೂ ಕಾಂಬಿನೇಷನ್ ಸಿಕ್ಕಿದೆ? ಅವ್ರದ್ದು ಕಾಂಬಿನೇಷನ್ ನಾನು ಈ ಫಸ್ಟ್ ಮಾಡಿ ಇದರಲ್ಲಿ ನಮ್ದು ಟಾಕೀಸ್ ಆ್ಯಪಲ್ಲಿ ಒಂದು ಇದು ಮಾಡಿದ್ವಿ ನಾವು, ಗುಲಾಬ್ ಜಾಮೂನ್ ಅಂತ. ಅದರಲ್ಲಿ ಒಂದು ಆಫೀಸಲ್ಲಿ ನಾವು ಜೊತೆಗೆ ಇರುವಂಥ ಕ್ಯಾರೆಕ್ಟರ್ ಈಗಲೂ ಇದರಲ್ಲಿ OTT ಇದೆ ಅಂತ ಮಾಡ್ತಾಯಿದ್ದೆ. ಮತ್ತು ಇದರಲ್ಲಿ ಮಾಡಿದೆ, ಅದು ರಿಲೀಸ್ ಆಗಿಲ್ಲ ಇನ್ನು, ಲಕ್ಕಿ ಬಾಬ್ ಒಂದು ಸಿನಿಮಾ ಮಾಡಿದೆ ಅದು.
ಪಡೀಲ್ ಸರ್ ಜೊತೆ ನಾವು ಮಾಡಿದ್ದೀನಿ ಅದರಲ್ಲೇ ಸೇಮ್ ಅದರಲ್ಲಿ ಮಾಡಿದ್ದೀನಿ, ಬೇರೆ ಈಗ ಕಾಂತಾರದಲ್ಲಿ ಮಾಡಿದ್ದೀನಿ, ಅದ್ರ ಮೊದಲು ಬೆಲ್ಬಾಟಲ್ಲಿ ಮಾಡಿದ್ದೀನಿ. ಸೊ ಸಿಕ್ಕಿದ್ದಾರೆ. ಹೇಗೆ ಅನ್ಸುತ್ತೆ ನಿಮ್ಗೆ? ಅದು ನಮ್ಮ ಅದೇ ನಾವು ಹೇಳಲ್ಲ, ಸಿಕ್ಕಾಗ ಗಮ್ಮತ್ತಾಗುತ್ತೆ. ಸೆಟ್ ಅಲ್ಲೂ ಹಾಗೆ ಸೆಟ್ ಹೊರಗಡೆ ಕೂಡ ತುಂಬಾ ಫನ್ ಆಗಿರ್ತಾರೆ ಅವರು ಅಂತ ಹೇಳ್ಬೋದು. ಸೊ ಹಾಗೆ ಇನ್ನು ನಿಮ್ಮ ಒಂದು ಕನ್ನಡ ಚಿತ್ರರಂಗ ಆಗಿರ್ಬೋದು, ತುಳು ಚಿತ್ರರಂಗ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಿಮಗೆ ಒಂದು ಬೇಸ್ ಪಾಯಿಂಟ್ ಸಿಕ್ಕಿದ್ದು ರಂಗಭೂಮಿ ಅನ್ನೋದು. ಸಾಕಷ್ಟು ರಂಗಭೂಮಿಗಳಲ್ಲಿ ನೀವು ಕಲ್ತಿದ್ದೀರಾ ಅಂತ ಹೇಳ್ಬೋದು. ಹೇಗನ್ಸುತ್ತೆ ಆ ರಂಗಭೂಮಿಯ ಬಗ್ಗೆ ನೀವು ಹೇಳೋದಾದ್ರೆ? ರಂಗಭೂಮಿ ನನಗೆ ತುಂಬ ಇಷ್ಟ ಆದ ಒಂದು ಇದದು ಕ್ಷೇತ್ರ. ಈಗಲೂ ಮಾಡ್ತಾ ಇದ್ದೀನಿ ನೋಡಿ. ಈಗಲೂ ನಮ್ಮ ಹೊಸ ನಾಟಕ ರಿಲೀಸ್ ಆಯ್ತು ನಿನ್ನೆ. ಸೊ ಅದು ಬೇರೆ, ಅದೊಂದು ಏನು ಹೇಳ್ತೀವಿ, ಈ ಸಿನಿಮಾಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಸಿನಿಮಾ ನಾವು ಈ ವರ್ಷ ಮಾಡಿ ಬರೋ ವರ್ಷ ಕಾಯ್ಬೇಕು ರಿಸಲ್ಟ್. ಬಟ್ ನಾಟಕ ಹಾಗೆ ಅಲ್ಲ, ಎಲ್ಲಿ ಮುಗಿದ ಕೂಡಲೇ ಬಂದು ಆಡಿಯನ್ಸ್ ಕೈ ಕೊಡ್ತಾರೆ, ಚೆನ್ನಾಗಿದೆ 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 ಅಂತ ಹೇಳಿದ್ರೆ, ಚೆನ್ನಾಗಿಲ್ಲ ಚೆನ್ನಾಗಿ ಅಲ್ಲೇ ಸ್ಪಾಟ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಿಮಗೆ ಸಿನಿಮಾ ಆದ್ರೆ ಗೊತ್ತಿಲ್ಲ, ಕೆಲಸ ಏನಾಗುತ್ತೆ, ಕೆಲಸ 2 ವರ್ಷ ಬಿಟ್ಟು ಸಿನಿಮಾ ರಿಲೀಸ್ ಆಗುತ್ತೆ. ನಾವು ಮಾಡಿದ ಪಾತ್ರ ನೆನಪಿರಲ್ಲ ನಮಗೆ, ಯಾವ ತರ ಮಾಡಿದೀನಿ ಅದು ಗೊತ್ತಿರಲ್ಲ. ಸಿನಿಮಾ ನೋಡಿದ ಇದ್ದಲ್ವಾ ಈ ಡೈಲಾಗ್ ಅಲ್ವಾ ಆ ತರ ಆಗಿದೆ. ಬಟ್ ನಾಟಕ ಹಾಗೆ ಬಂದಿದ್ದು ಶಾರದಾ ಆರ್ಟ್ಸಿಂದ, ಬೇರೆ ಯಾವುದೇ ಟೀಮಲ್ಲಿ ಮಾಡಿಲ್ಲ. ಒಂದೇ ಅವತ್ತು ಅಲ್ಲಿ ಪಯಣ ಸ್ಟಾರ್ಟ್ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಬಹಳಷ್ಟು ಕಲಾವಿದ್ರು ಅಲ್ಲಿಂದ ಒಂಥರ ಏನು ಗರಡಿ ಅಂತ ಹೇಳ್ತೀವಿ, ಗರಡಿ ಆತರ ಪಳಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಪಳಗಿದ್ದಾರೆ ಸುಮಾರು, ಬೇರೆ 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 ಕಡೆ ಇದ್ದಾರೆ, ಈಗ ಬೇರೆ ಬೇರೆ ಫೀಲ್ಡ್ಗೆ ಹೋಗಿದ್ದಾರೆ. ಅದ್ರಲ್ಲಿ ನನಗಿಂತ ಮೊದಲು ಬಂದವರು ಸಿನಿಮಾ ರಂಗಕ್ಕೆ ಇವನ್ ರಮೇಶ್ ರೈ ಕುಕ್ಕುವಳ್ಳಿ ಸರ್ ಕೂಡ ಅವ್ರ ಜೊತೆ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ನೆನಪುದಿಲ್ಲ ನಾಟಕದೆಲ್ಲ ಅವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದೀನಿ ನಾನು. ತುಂಬಾ ಭಯ ಆಗಿಲ್ಲ ನನಗೆ. ಅವರು ನಾವು ಪ್ರದೀಪ್ ಆಳ್ವರು ಅವರೆಲ್ಲ ಸ್ಟಾರ್ಟಿಂಗ್ ನಾನು ಹೋದಾಗ ಅವರೆಲ್ಲ ಸಿಕ್ಕಿದ್ದು ನಂಗೆ ಶಾರದಾರ್ಸಲ್ಲಿ. ಅವರೆಲ್ಲ ಸ್ಟಾರ್ಟಿಂಗ್ ಅವರು ದೊಡ್ಡ ದೊಡ್ಡ ಕಲಾವಿದ್ರು ಆ ಟೈಮಲ್ಲಿ, ತುಂಬಾ ಭಯ. ಸೊ ನಾಟಕ ರಂಗ ಬದುಕಿಗೂ ಚಿತ್ರರಂಗ ಬದುಕಿಗೂ ಏನಾದ್ರೂ ವ್ಯತ್ಯಾಸ ಕಂಡ್ರೆ ಇಲ್ಲೇ ನಾಟಕ ರಂಗದಲ್ಲಿ ಅಲ್ಲೇ ಟಿಕೆಟ್ ಅಲ್ಲೇ ಬಂಪ್ ಡ್ರಾ ಅಂತ ಹೇಳ್ಬೋದು. ಚಿತ್ರರಂಗಕ್ಕೆ ಅದನ್ನ ಕಾಯ್ದಿರಿಸಬೇಕು ಅಂತ ಹೇಳಿ. ಈ ವಿಚಾರಕ್ಕೆ ಬಂದ್ರೆ ಸಿನಿಮಾ ಕ್ಷೇತ್ರ ಒಳ್ಳೆಯದು. ಈ ವಿಚಾರಕ್ಕೆ ಬಂದ್ರೆ ಅಂದ್ರೆ ಕಂಟಿನ್ಯೂ ಆಗಿ ಸಿಕ್ಕಿದ್ರೆ. ಬಟ್ ನಾಟಕದಲ್ಲಿ ನಿಮ್ಗೆ ಕೆಲಸನೂ ಮಾಡಕ್ಕಾಗಲ್ಲ, ಸಿಕ್ಕಿದ್ರೆ ಓಕೆ ಅಷ್ಟೇ, ಏನು ಎಲ್ಲಾನು ತೆಗೆದುಕೊಡುವಷ್ಟು ಏನು ಆಗಲ್ಲ ಅದ್ರಲ್ಲಿ. ಮತ್ತೆ ಅದೊಂದು ಕಲೆ ದೇವ್ರು ಕೊಟ್ಟಂತದ್ದು, ಬಟ್ ಅದನ್ನ ಮಾಡ್ತಾ ಇರ್ಬೇಕು. ಕಲೀಲಿಕ್ಕೆ ಸಾಕಷ್ಟು ಸಿಗುತ್ತೆ ಅನ್ನೋದು ಮಾತ್ರ. ನಿಮ್ಗೆ ಆ ಬೇಸ್ ನಮ್ ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲಿ ನಮ್ಮ ಸಿನಿಮಾದಲ್ಲಿ. ಈಗ ನಾಟಕ ರಂಗದಲ್ಲಿ ನೀವು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ, ಅಂದ್ರೆ ಕಾಮಿಡಿಗೆ ಬಿಟ್ಟು ಬೇರೆ ಸಹ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಇನ್ನು ನೋಡ್ಬೇಕಾದ್ರೆ ನಿಮ್ಮ ಮನೆಯವರ ವಿಷಯಕ್ಕೆ ಬರೋದಾದ್ರೆ, ಇವಾಗ ಫ್ಯಾಮಿಲಿ ಅಂತ ತಗೊಂಡ್ರೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಅಂತ ಒಂದು ಕಾನ್ಸೆಪ್ಟ್. ಬಿಫೋರ್ ಮ್ಯಾರೇಜ್ ಸಿನಿಮಾ ಒಂದು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಮದುವೆ ಮುಂಚೆ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು, ಯಾವ ತರ ಸಪೋರ್ಟ್ ಸಿಗ್ತಾ ಇತ್ತು? ಅಲ್ಲ, ಮದುವೆ ಮುಂಚೆ ಮನೆಯಲ್ಲಿ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರಲ್ವಾ? ಅದೇ ಒಂದು ನೆನಪಿದೆ ನನಗೆ. ನೀವು ಆಕ್ಚುಲಿ ನಾನು ಕೇಳಲೇಬೇಕು, ಮರ್ತೋಯ್ತು. ಇದೀಗ ಮಂಗಳೂರಲ್ಲಿ ಬಂದು ನೀವು ನೆಲೆಸ್ಕೊಂಡಿದ್ರಿ. ಈ ಹಿಂದೆ ನೀವು ಗಡಿನಾಡ ಕಲಾವಿದರಾಗಿದ್ದವರು ತುಮಿನಾಡು ಪರಿಸರದಲ್ಲಿ. ಅಲ್ಲೋದು ಕೂಡ ಒಂದು ಅಂದ್ರೆ ಸಂಘಟನೆಯ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ನಾಟಕ ಮಾಡಿ ಅಲ್ಲಿ ಫೇಮಸ್ ಆದವರು. ತಾಯಿಯ ಒಂದು ನಶ್ಯವನ್ನು ಇಟ್ಕೊಂಡು ನಶ್ಯಡಬ್ಬದಲ್ಲಿ ನೀವು ಹೇಗೆ ಅಂದ್ರೆ ಅದು ಈಗಲೂ ಕೂಡ ನೆನಪಿದೆ ಆ ಥರದ್ದು ಅಜ್ಜಿ ಭದ್ರ ಮಾಡಿದ್ದು ನೆನಪನಿಸ್ತದ? ಅದು ಯಾವ ತರ ಒಂದೇ ಸಲ ನಾನು ಲೇಡಿ ಕ್ಯಾರೆಕ್ಟರ್ ಮಾಡಿರೋದು, ಅಜ್ಜಿ ಮಾಡಿ ಅದ್ರ ನಂತರ ಮಾಡೇ ಇಲ್ಲ. ಬಿಕಾಸ್ ಮೀಸ ಸ್ವಲ್ಪ ದಪ್ಪ ಆಯ್ತಲ್ಲ, ಈಗ ತೆಗೆದ್ರೆ ತುಂಬಾ ಬೋರ್ ಕಾಣುತ್ತೆ ಆ ಥರ ಅಂತ ಹೇಳಿ. ಓಕೆ, ಈಗ ಆಫ್ಟರ್ ಮ್ಯಾರೇಜ್ ಅಂತ ಹೇಳಿದ್ರೆ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಯಾಕೆಂದ್ರೆ ಅವರಿಂದಾಗಿ ನೀವು ಸಾಕಷ್ಟು ಅನುಭವಗಳನ್ನ. ಸಿನಿಮಾ ಹುಚ್ಚಿತ್ತು ಅವ್ರಿಗೆ ಮೊದಲೇ, ನಾವು ನೋಡ್ತಾ ಇದ್ವಲ್ಲ, ಸೊ ಸಿನಿಮಾ ಹುಚ್ಚು ನಮ್ಗೆ ಹಿಡಿದು ಬಿಡ್ತು. ಅವ್ರಿಗೆ ಜಾಸ್ತಿ ಇತ್ತು. ಇಷ್ಟೊಂದು ಸಿನಿಮಾ ಬಂದ್ರೆ ಪಕ್ಕ ಥಿಯೇಟ್ರೇ ಆ ಥರ. ಸೊ ಪಕ್ಕ ವಿಷ್ಣು ಸರ್ ಇದು ಫ್ಯಾನ್ ಅಂತಾನೆ ಹೇಳ್ಬೋದು ನೀವು. ಸೊ ಇನ್ನು ಆಫ್ಟರ್ ಮ್ಯಾರೇಜ್ ಅಂತ ಹೇಳುವಾಗ ತುಂಬಾ ಲಾಂಗ್ ಆಗುತ್ತೆ ಪ್ರೊಸೆಸ್, ಅಂದ್ರೆ ಫ್ಯಾಮಿಲಿ ದೊಡ್ಡದಾಗುತ್ತೆ, ನಮ್ಮ ಕಮಿಟ್ಮೆಂಟ್ಸ್ ದೊಡ್ಡದಾಗುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಇಬ್ರು ಮಕ್ಕಳು ಬೇರೆ. ಇಲ್ಲ, ಅದು ಮ್ಯಾನೇಜ್ ಮಾಡಿದ ರೀತಿಗಳು ತುಂಬಾ ಸುಮಾರು ಇದೆ. ಹೇಳಿದ್ರೆ ಒಳ್ಳೇದು, ನಾವು ಕೇಳುವ ಅಂತ ಹೇಳೋದು. ಎಂತಂತ ಹೇಳಿದ್ರೆ ಈಗ ಅದೇ ಗೊತ್ತಿಲ್ಲ, ನಾರ್ಮಲ್ ಆಗಿ ಹೇಗೆ ಅಂತ ಹೇಳಿದ್ರೆ ಕಲಾವಿದರಲ್ಲಿ ಸುಮಾರು ಜನ ನೋಡಿದ್ದು, ನಾನು ನೋಡಿದ್ರಲ್ಲಿ ಒಂದು 90% ಜನ ಮದುವೆ ಮೊದಲು ತುಂಬಾ ಆರಾಮಾಗೆಲ್ಲ ಮಾಡ್ತಾರೆ. ಬಟ್ ಮದುವೆ ಆದ್ಮೇಲೆ ಎಲ್ಲ ಡ್ರಾಪ್ ಆಗುತ್ತೆ. ಕುಡಿತ ಬಿಟ್ಟವ್ರು ಇರ್ತಾರೆ, ನಾಟಕದ ಹುಚ್ಚು ಬಿಟ್ಟವ್ರು ಇರ್ತಾರೆ, ಎಲ್ಲ ಏನೇನು ಬಿಟ್ಟು ಏನೋ ಕೆಲಸಕ್ಕೆ ಸೇರಿದ್ರು. ಬಟ್ ನಂದು ಕಂಪ್ಲೀಟ್ ಉಲ್ಟಾ ಆಗಿದ್ದು. ನಾನು ಆಕ್ಚುಲಿ ಮದುವೆ ಆದ್ಮೇಲೆ ಇದಕ್ಕೆ ಹೋಗಿದ್ದು. ಅದ್ರ ಮೊದಲು ಊರಲ್ಲೆಲ್ಲ ಮಾಡ್ತಿದ್ದು, ಇದು ಮದುವೆ ಆಗಿದ್ಮೇಲೆ ಹೋಗಿದ್ದು. ಅಂದ್ರೆ ಕೆಲ್ಸದ್ನೂ ಹಾಗೆ ಸ್ವಂತ ಅಂತ ಇರ್ಲಿಲ್ಲ ಅವಾಗ, ಬೇರೆ ಕಡೆ ಹೋಗ್ತಾ ಇದ್ದೆ.
ಈಗ ಸ್ವಂತ ಆದಮೇಲೆ ಮಾಡೋಣ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಗ್ಯಾಪ್ ಸಿಗುತ್ತಲ್ಲ, ಒಂದಷ್ಟು ಒಂದು ಇಬ್ಬರು ಹುಡುಗರು ಇದ್ದಾರೆ ಮಾಡ್ಕೋಬಹುದು ಅಂತ. ಸೊ ಮಾಡಿದೆ. ಅಂದರೆ ಆ ಸ್ಟಾರ್ಟಿಂಗ್ ದಿನಗಳು ಮಾತ್ರ ತುಂಬ ಕಷ್ಟ ಇತ್ತು. ನಾಟಕಕ್ಕೆ ಒಂದು ಡೆಡಿಕೇಶನ್ ಕೊಟ್ಟೆ ನಾನು ಮಾತ್ರ. ಅಂದರೆ ಅದು ಮೇ ಬಿ ಎಲ್ಲರೂ ಕೊಟ್ಟರೆ ಅದು ಒಂದಿನ ಅದಕ್ಕೆ ಒಂದು ಫಲ ಸಿಗುತ್ತೆ ಡೆಫಿನೆಟ್ ಆಗಿ. ಸೊ ಅದು ನಂಗೆ ಸಿಕ್ಕಿರೋದು ಈಗ. ತುಂಬ ಕಷ್ಟ, ಬಟ್ ಸಪೋರ್ಟ್ ಮಾಡಿದರು. ಎಲ್ಲಿ ತನಕ ಸಪೋರ್ಟ್ ಮಾಡಿದರೆ ಎಲ್ಲ ಮನೇಲಿದ್ದೆಲ್ಲ ಒಡೆಯನ್ನು ಬ್ಯಾಂಕಲ್ಲಿ ಇಟ್ಟಾಯಿತು. ಸೊ ಅಲ್ಲಿವರೆಗೂ ಸಪೋರ್ಟ್ ಇತ್ತು. ಸೊ ಗೊತ್ತಿಲ್ಲ, ಇವಾಗ ಓಕೆ ತುಂಬ. ಸೊ ಇನ್ನು ಮುಂದಕ್ಕೂ ಕೂಡ ಆ ಸಪೋರ್ಟ್ ನಿಮಗೆ ಸಿಗುತ್ತೆ. ಸೊ 100% ಜೀವನ ಮುಂದುವರಿ, ನಮ್ಮದು ಕೂಡ ಆಶಯ. ಸೊ ಇನ್ನು ನೋಡ್ಬೇಕಾದ್ರೆ ತೆರೆ ಮೇಲೆ ಬಂದ ನಂತರ ನಿಮ್ಮ ಮಕ್ಕಳು ಏನಾದರೂ ಕಮೆಂಟ್ಸ್ ಮಾಡಿದ್ದುಂಟ, ಪಾಪ ನೀನು ಈ ಥರ ಮಾಡಬಾರ್ದಿತ್ತು, ನೀನು ಈ ಥರ ಯಾಕೆ ಮಾಡಿದ್ಯಾ ಆ ಥರ ಏನಾದರೂ? ಅಲ್ಲ, ಸಿನಿಮಾದಲ್ಲಿ ಯಾವತ್ತೂ ಮಾಡಿಲ್ಲ, ಬಟ್ ದೊಡ್ಡ ಮಗ ನಾಟಕದಲ್ಲಿ ಹೇಳ್ತಾನೆ, ನೀವು ಸೀರಿಯಸ್ ಪಾತ್ರ ಮಾಡಬೇಡಿ, ಕಾಮಿಡಿ ಮಾಡಿ. ಓಕೆ, ಆ ಥರ ನಾನು ನಾಟಕ ನೋಡಿ ಬರೋದಿಲ್ಲ ಅಂತ ಹೇಳ್ತೇನೆ ಕೆಲಸ. ನಾಟಕ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಮಾಡಬೇಡಿ ಆ ಥರ ಎಲ್ಲ. ಬಟ್ ಏನಾದರೂ ಟೀಚಿಂಗ್ ಏನಾದರೂ ಮಕ್ಕಳಿಂದ, ನೀವು ಆಗಲೇ ಹೇಳಿದ್ರೆ ಮಕ್ಕಳಿಂದ ಸಹ ಕಲೀಲಿಕ್ಕೆ ತುಂಬ ಉಂಟು. ಇಲ್ಲಿ ಬಂದ ನಂತರ ಏನಾದರೂ ನಿಮ್ಮ ಏನಾದರೂ ಇಲ್ಲ, ಅವನಿಗೆ 13 ವರ್ಷ ಅಲ್ಲ, ದೊಡ್ಡ ಇನ್ನು ಸ್ವಲ್ಪ ಟೈಮ್ ಆದ್ರೆ ಕೇಳ್ಬೇಕು, ಗೈಡ್ ಇರ್ಬೋದು. ಕಾಪಿ ಏನಾದರೂ ಮಾಡ್ತಿದ್ರೆ ಈ ತರ ಬಂದು ಮನೆಯಲ್ಲಿ? ಇಲ್ಲ, ಅವನಿಗೆ ಅಷ್ಟು ಹುಚ್ಚ ಇಲ್ಲ, ಈ ಕಲಾ ಬದುಕುದು ಅಷ್ಟು ಹುಚ್ಚ ಇಲ್ಲ. ಚಿಕ್ಕವನಿಗೆ ಸ್ವಲ್ಪ ಇದೆ ನಂದು ಬಂದಿದೆ. ಬಟ್ ಈಗ ಈ ಮೊಬೈಲ್ ಬಂದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಮಾಡಿದ. ಅವನು ಒಂದು ಶಾಂತ ಪಾಪ ಅಂತ ಒಂದು ಇದ್ರಲ್ಲಿ ಮಾಡಿದ್ದಾನೆ, ಮತ್ತೊಂದು ಆಲ್ಬಮ್ ಸಾಂಗ್ ಮಾಡಿದ್ದಾನೆ ಚಿಕ್ಕವನು. ನಿಮ್ಮ ತಾಯಿಯವರ ಹೆಸರು ಮತ್ತೆ ಶ್ರೀಮತಿ ಹೆಸರು ಹೇಳೋದು? ತಾಯಿ ಗಿರಿಜಾ ಭಂಡಾರಿ, ವೈಫ್ ಜ್ಯೋತಿ, ಮಕ್ಕಳು ಪ್ರತೀಕ್ ಮತ್ತೆ ಕುಶಿತ್. ಎಷ್ಟನೇ ಕ್ಲಾಸ್ ಕರೀತಿದ್ದಾರೆ ಈಗ? ದೊಡ್ಡವನು 8th, ಚಿಕ್ಕವನು UKG. ಸ್ಕೂಲ್ಗೆಲ್ಲ ಹೋದಾಗ ಹೇಗಿರುತ್ತೆ? ಯಾರು ಮಕ್ಕಳ ಸ್ಕೂಲಿಗೆಲ್ಲ ಹೋದಾಗ ನೀವು ಅಂದ್ರೆ ಟೀಚರ್ಸ್ನವರೆಲ್ಲ ಏನಾದ್ರು ಸೆಲ್ಫಿ ತಗೊಂಡು ಮಕ್ಕಳ ಏನಾದ್ರು ಆ ತರ ಅನುಭವ ಇದೆಯಾ? ಅಂತ ಟೈಮಿಗೆಲ್ಲ ಹೋಗಿಲ್ಲ ನಾವು. ಹೋಗಿಲ್ಲ, ಕ್ಲಾಸ್ ಇರೋ ಟೈಮಲ್ಲಿ ಹೋಗಿರೋದಲ್ವಾ. ಸೊ ಕ್ಲಾಸ್ ಮಾತಾಡ್ತಾರೆ ಚೆನ್ನಾಗಿ, ಪೇರೆಂಟ್ಸ್ ಮಾತಾಡ್ತಾರೆ ಆ ತರ ಎಲ್ಲ. ಸೊ ಹೇಳ್ತಾರೆ ಏನಾದ್ರು ಮಕ್ಕಳಿಗೆ ಏನಾದ್ರು ಆ ತರ ಬಂದು ಆ ಪಪ್ಪ ಹೇಳ್ತಾರೆ, ದೊಡ್ಡವನಿಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಕೇಳ್ತಾರೆ, ನಿನ್ನ ಪಪ್ಪ ಎಲ್ಲ ಯಾಕೆ ಮಾಡ್ತಾರೆ, ನಿಂಗೆ ಏನ್ ಮತ್ತೆ ಮಾಡ್ಲಿಕ್ಕೆ, ಆ ತರ ಎಲ್ಲ. ಸೊ ಇವರು ಕೂಡ ಏನಾದ್ರು ಸ್ಕೂಲಲ್ಲೆಲ್ಲ ನಾಟಕ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ನೋಡೋಣ, ಮತ್ತೆ ಫೋರ್ಸ್ಫುಲ್ ಯಾವ್ದನ್ನು ಮಾಡಬಾರ್ದು. ಅವರವರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅದಕ್ಕೆ ಒಂದು ಇದು ಸಿಗುತ್ತೆ. ಹೌದು, ಅವರಿಗೆ ಏನ್ ಇಂಟ್ರೆಸ್ಟ್ ನಾವು ಅಂತ ಹೇಳ್ತಾರೆ. ಇನ್ನೊಂದು ಹೇಳೋದಂದ್ರೆ, ನನ್ ತಿಳಿದ ಮಟ್ಟಿಗೆ ನೀವು ಹತ್ರದಿಂದ ನಾನು ಕಂಡವಳು, ನಾನೊಬ್ಬಳು ಸಂಬಂಧಿಗಳಾಗಿ, ನೀವು ನನ್ನ ಚಿಕ್ಕಮ್ಮನಾಗಿದ್ದವರು ತುಂಬ ಸ್ಟ್ರಗಲ್ ಮಾಡಿದ್ದೀರ ಸರ್. ತುಂಬ ಲೈಫ್ ಸ್ಟ್ರಗಲ್ ಮಾಡಿ ಇವತ್ತು ನೀವು ಏನು ಪಡ್ಕೊಂಡಿದ್ದೀರಾ ಅದು ಆ್ಯಕ್ಚುಲಿ ಒಂದು ಲೈಫ್ ಒಂದು ತುಂಬ ಟರ್ನಿಂಗ್ ಪಾಯಿಂಟ್ ಕಂಡದಂಥದ್ದು. ಅದನ್ನು ಹಿಂದೆ ನೋಡಿದಾಗ ಏನು ಅನಿಸುತ್ತೆ ಈಗ? ಅದೇ ನನಗೆ ಅವತ್ತೊಮ್ಮೆ ಯಾರೋ ಪ್ರಶ್ನೆ ಮಾಡಿದ್ರಿ, ಈಗ ಹೇಗೆ ಸಾಧ್ಯ ಆಯಿತು ಇದು ಅದು ಹೆಂಗೆ, ನನಗೆ ಗೊತ್ತಿಲ್ಲ. ನನಗೆ ಪ್ರತಿಯೊಂದು ಹಂತದಲ್ಲೂ ನಾನು ಜವಾಬ್ದಾರಿ ಅಂತಲೇ ಇರ್ತಾರಲ್ಲ, ಅದನ್ನು ಜಾಸ್ತಿ ತಗೊಳ್ತೀನಿ. ನಾನು ಟೆನ್ಷನ್ ಮಾಡ್ಕೋತೀನಿ ತುಂಬ. ಕಷ್ಟ ಅಂತ ಆದಾಗಲೂ ಅದು ಇಲ್ಲ, ನಾನು ಜವಾಬ್ದಾರಿ ನಾನು ಮಾಡ್ತಾ ಇರಬೇಕು ಅಷ್ಟೇ ಅಂತ ಭಾವಿಸ್ತವನು. ಸೊ ಅದಕ್ಕೆ ನನಗೆ ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ. ಕೆಲವು ಸಲ ಒಬ್ಬನೇ ಕೂತಾಗ ಹತ್ತಿದ್ದಿದೆ, ಬೇಜಾರು ಮಾಡ್ಕೊಂಡಿದ್ದೆ, ರಾತ್ರಿ ಮಲಗೋ ಹೊತ್ತಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ನನಗೆ ಅನ್ಸೋದು ಜವಾಬ್ದಾರಿ ಅಲ್ವಾ, ಏನಕ್ಕೆ ಏನಾದರೂ ಬರ್ಬೋದು ನಾಳೆ, ಗೊತ್ತಿಲ್ಲ ಅಂತ. ಆ ಥರ ಎಲ್ಲವನ್ನ ಜವಾಬ್ದಾರಿ ಅನ್ನೋ ನಂದು ಒಂದೇ ಕಾನ್ಸೆಪ್ಟ್, ಇವತ್ತು ಚೆನ್ನಾಗಿರ್ಬೇಕಷ್ಟೆ. ನಾಳೆ ನಂಗೆ ಗೊತ್ತಿಲ್ಲ, ನಾಳೆ ಇನ್ನೂ ಯಾರಾದ್ರು ಬಂದೇ ಬರುತ್ತೆ. ಇವತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಮುಗಿ ಅಷ್ಟೇ. ನಾಳೆ ಗೊತ್ತಿಲ್ಲ, ನಾಳೆ ಏನಾದರೂ ಒಂದು ನಾಳೆ ಬೆಳಿಗ್ಗೆ ಅಲ್ವಾ, ನಾಳೆ ಇವಾಗ ಗೊತ್ತಿಲ್ಲ ನಮಗೆ. ಸೊ ಆ ಥರ ಇವತ್ತೇನು ಸಿಗುತ್ತೆ ಅದನ್ನು ನಾವು ಖುಷಿಯಿಂದ ತಗೊಳ್ಬೇಕು ಅನ್ನೋದು ನಮ್ಮ ಇದರದ್ದು. ಸೊ ಇನ್ನೊಂದು ನೋಡಬೇಕಾದ್ರೆ ನೀವು ಅಂದರೆ ಯಾರು ಕೂಡ ಪರ್ಫೆಕ್ಟ್ ಪರ್ಸನ್ ಅಂತ ನಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಲೈಫಲ್ಲಿ ತುಂಬ ನಾವು ಬರುವಂತಹ ದಾರಿ ಆಗಿರ್ಬೋದು, ಅಥವಾ ನಾವು ತಿಳಿಯೋದು ಮಾಡಿದಂತಹ ಇದಿರ್ಬೋದು. ಸೊ ನಿಮಗೆ ಅನಿಸುವಂಥ ಈ ಮೂಮೆಂಟಲ್ಲಿ, ಇಲ್ಲ ನಾನು ಇಂಥ ಒಂದು ಇದನ್ನು ಮಾಡಲೇಬಾರ್ದಿತ್ತು, ನನ್ನಿಂದ ತಪ್ಪಾಗಲೇಬಾರ್ದಿತ್ತು ಅನ್ನೋದಾದರೆ ಹೇಗಂತ ಅನಿಸುತ್ತೆ, ಯಾವುದಂತ ಹೇಳಿ? ನನಗೆ ಕೆಲವೊಂದು ವಿಷಯಗಳು ಹೆಂಗೆ ಅಂದರೆ, ನಾನು ಒಂದೇ ವಿಷಯದಲ್ಲಿ ನಾನು ಅಂದರೆ ನನ್ನ ಮೇಲೆ ಬೇಜಾರಾಗಿರೋದು, ನನಗೆ ಕೋಪ ಜಾಸ್ತಿ, ತುಂಬ ಬೇಗ ಕೋಪ ಬರುತ್ತೆ ನನಗೆ ಏನಾದರೂ ಅದು ಟಕ್ಕ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಕೋಪ ಬರುತ್ತೆ ಬೇಗ. ಬಟ್ ಅಷ್ಟೇ ಬೇಗ ಡೌನು ಆಗ್ತೀನಿ ನಾನು. ಅದಕ್ಕೆ ಎದುರುಗಡೆಯಿಂದ ಉತ್ತರ ಬಂದರೆ ಮಾತ್ರ ಇನ್ನೂ ರೇಸ್ ಆಗೋದು, ಅದು ಇಲ್ಲಾಂದ್ರೆ ಸುಮ್ಮನೆ ಇರ್ತೀನಿ ನಾನು, ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಆಗಿ ನಾನು ರೇಗಾಡಿದ್ರು, ಯಾವುದೋ ಕೆಲವೊಂದು ವಿಷಯ ರೇಗಾಡಿದ್ರು ಅದ್ರ ಹಿಂದೆ ಒಂದು ಸತ್ಯ ಇರುತ್ತೆ.
ಕೆಲವರಿಗೆ ಇಷ್ಟ ಆಗಲ್ಲ ಅದು. ಅಂದರೆ ಈಗ ಫೇಸ್ ಟು ಫೇಸ್ ಮಾತಾಡುವಂಥದ್ದು, ನೀವೇನಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದರೆ ನಾನು ಫೇಸ್ ಟು ಫೇಸ್ ಹೇಳ್ತೀನಿ ಇಲ್ಲೇ. ಸೊ ಅದು ಕೆಲವರಿಗೆ ಇಷ್ಟ ಆಗಲ್ಲ. ಅದು ನನಗೂ ನಾನು ಯಾಕೆ ಹೇಳಬೇಕಿತ್ತು, ಬೇಡ ಇತ್ತಲ್ಲ ಅನ್ನೋದು ಮತ್ತೆ ಫೀಲ್ ಆಗುತ್ತೆ. ಬಟ್ ದೊಡ್ಡ ಮಟ್ಟದ ತಪ್ಪೇ ನಾನು ಮಾಡಿಲ್ಲ, ಯಾವುದು ರಿಯಲಿ ಸಾರಿ ಕೇಳುವಂಥದ್ದು ಏನು ಮಾಡಿಲ್ಲ. ಸಾರಿ ಕೇಳಲಿಕ್ಕಿದ್ರು ನಾನು ಅದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ಅಂದರೆ ಒಂದಷ್ಟು ಟೈಮ್ ತಗೊಂಡು ಕೇಳುವಂಥದ್ದು ಮಾಡಲ್ಲ ನಾನು. ಇಮಿಡಿಯೇಟ್ ಆಗಿ ನಾನು ಸ್ವಾಮಿ ನನಗೆ ಗೊತ್ತಾದರೆ ಅದು ತುಂಬ ಟೈಮ್ ಬೇಡ ನನಗೆ. ಅದು ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿ ತುಂಬ ಟೈಮ್ ಬೇಡ ನನಗೆ. ಸ್ವಲ್ಪ ಹೊತ್ತು ಅದು ನನಗೆ ಗೊತ್ತಾಗ್ಬಿಡುತ್ತೆ, ನಾನು ಈ ಥರ ಮಾಡಬಾರ್ದು ಸಾರಿ ಅಂತೇಳಿ ನಾನು ಸಾರಿ ಆವಾಗಲೇ ಕೇಳಿಬಿಡ್ತೀನಿ ನಾನು. ಸೊ ಅದಕ್ಕೆ ಯಾವುದೇ ವೇದಿಕೆ ಮೇಲೆ ಆಗಲಿ ಕೇಳುವಂಥದ್ದು ನನಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಮಾತ್ರ ಹೇಳಲಿಕ್ಕೆ ಸುಮಾರು ಜನರಿಗೆ. ಓಕೆ, ಅದು ಕೇಳ್ತೀನಿ. ಓಕೆ, ಮರೆಯಲಾಗದ ಘಟನೆ ಯಾವುದು? ಮರೆಯಲಾಗದಂಥ ಘಟನೆ. ಅದು ಸಿಹಿನೂ ಆಗಿರ್ಬೋದು, ಕಹಿನೂ ಆಗಿರ್ಬೋದು. ಸಿಹಿ ಎರಡು ಹೇಳ್ತೇನೆ. ಒಂದು ನಾನು ತುಂಬ ಖುಷಿ ಪಟ್ಟಿದ್ದು ಹೇಳ್ತೀನಿ. ಈಗ ಫಸ್ಟ್ ತುಂಬ ಖುಷಿ ಪಟ್ಟಿದ್ದು ನನ್ನ ಮೊದಲ ಮಗು ಹುಟ್ಟಿದಾಗ. ಎರಡನೇದು ಸಿನಿಮಾ ರಂಗದಲ್ಲಿ ಬಂದಾಗ, ಒಂದು ಮೊಟ್ಟೆ ಗತಿಲ ಪ್ರಶಂಸೆ ಸಿಕ್ಕಿದಾಗ, ಮತ್ತೊಂದು ಸೈಮಾ ಅವಳಿಗೆ. ಇದೆಲ್ಲ ತುಂಬ ಖುಷಿಪಟ್ಟ ಸಂಗತಿಗಳು. ಅಂದರೆ ಮೆಮೊರೇಬಲ್. ತುಂಬ ಬೇಜಾರಾಗಿದೆ ಅಂತ ಹೇಳಿದರೆ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನಮ್ಮ ವಿಮಾನ ಅಪಘಾತದಲ್ಲಿ ಲೋಕೇಶ್ ಅಂತ ನನ್ನ ಫ್ರೆಂಡು, ಮತ್ತು ನನ್ನ ತಮ್ಮ. ನೆಕ್ಸ್ಟ್ ಗೊತ್ತಿಲ್ಲ, ಅವತ್ತು ಎರಡು ಘಟನೆಗಳಾದಾಗ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಬಿಹೇವ್ ಮಾಡಿದ್ದೀನಿ. ಎಲ್ಲ ನನ್ನ ನೋಡ್ತಿದ್ರು ಗೊತ್ತಿಲ್ಲ ನಾನು. ಬಟ್ ನಾನು ಹತ್ಕೊಂಡೇ ಬಂದಿದ್ದು, ಬಸ್ಸಲ್ಲಿ ಹತ್ಕೊಂಡು ಬಂದಿದ್ದು, ರೋಡಲ್ಲಿ ಹತ್ಕೊಂಡು ಬಂದಿದ್ದು. ಇವತ್ತು ಅದನ್ನೇ ನನಗೆ ಅದು ಗೊತ್ತಿಲ್ಲ, ಆ ಮೂಮೆಂಟ್ಗಳು ಇನ್ನೂ ಬೇಡ. ಅದು ಆ್ಯಕ್ಚುಲಿ ನಾನು ಆ ಒಂದು ಫ್ರೆಂಡ್ ಇದ್ದ ಅಲ್ವಾ ವಿಮಾನದಲ್ಲಿ ತೀರೋದು, ಅವನು ಡೆಡ್ ಬಾಡಿ ನೋಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಹತ್ರನೇ ಮನೆ ಹೋಗಿಲ್ಲ ನಾನು. ಬಿಕಾಸ್ ಹೋಗಿ ಬಂದವ್ರು ಏನು ಹೇಳಿದ್ರು ಅಂದರೆ ಫುಲ್ ಕರಟಿ ಹೋಗಿದೆ, ಏನು ಗೊತ್ತಾಗಲ್ಲ, ಯಾರ್ದು ಅಂತಾನೆ ಗೊತ್ತಾಗಲ್ಲ ಅಂತ. ಸೊ ನನ್ನ ನನಗೂ ಈಗಲೂ ಅವನು ನೆನಪಾದಾಗ ನನಗೆ ಅವನ ಮುಖ ಚೆನ್ನಾಗಿ ಕಾಣಿಸುತ್ತೆ. ಸಪೋಸ್ ನಾವು ಹೋಗಿದ್ರೆ ಅದು ಕಾಣಿಸ್ತಾ ಇತ್ತು ಅವನು ನೆನೆಸ್ಕೊಂಡ್ರೆ. ಬಟ್ ನನಗೆ ಅದು ಬೇಡ, ಅದು ಅವನ ಮುಖ ಚೆನ್ನಾಗಿ ಹೇಗೆ ಈಗಲೂ ಅದೇ ಕಾಣಿಸ್ತಾರೆ ನನಗೆ ನೆನಪಾದರೆ. ನಾನು ಸುಮಾರು ವೇದಿಕೆಯಲ್ಲಿ ಅವನ ಬಗ್ಗೆ ಮಾತಾಡಿದ್ದೀನಿ. ಸೊ ಅದು ನೆಕ್ಸ್ಟ್ ಇತ್ತೀಚೆಗೆ ಬೇಜಾರಾಗಿದ್ದು ನಾವು ಅಪ್ಪು ಸರ್ ಬಿಟ್ಟು ಹೋಗಿದ್ದು. ದೊಡ್ಡ ಒಂದು ಅಂದರೆ ಆ ದಿನ ಬೆಳಿಗ್ಗೆ 11 ನಮಗೆ ಬೇಗ ಗೊತ್ತಾಗಿದೆ, 10:30 ನಮ್ಗೆ ಗೊತ್ತಾಗಿದೆ. ಟಿವಿಯಲ್ಲಿ ಗೊತ್ತಾಗಿದ್ದು ಮಧ್ಯಾಹ್ನ, ನಮಗೆ 10:30 ಗೊತ್ತು. ಬಿಕಾಸ್ ಹೊಂಬಾಳೆ ಫಿಲಿಮ್ಸ್ ನಾವಾಗ ಕಾಂತಾರ ಮಾಡ್ತಿದ್ವಿ, ನಾವು ಅಲ್ಲಿ ಮ್ಯಾನೇಜರಿಗೆ ಗೊತ್ತಾಗಿ ನಮ್ಗೆ ಗೊತ್ತಾಗಿದೆ. ಹೌದು, ಬೆಳಿಗ್ಗೆ ಮರುದಿವಸ 4 ಗಂಟೆ ಮಲಗಿದ್ದು ನಾವು. ನಿದ್ದೆ ಹೆಂಗೆ ಓಡಾಡಿದ ನಿದ್ದೆ ಬರಲ್ಲ. ಅಲ್ಲೆಲ್ಲ ರಾತ್ರಿ ಎಲ್ಲ ಓಡಾಡಿ 4 ಕಾಲಗನ ಬಂದು ಮಲಗಿದ್ದು ನಾನು ಬೆಳಿಗ್ಗೆ. ಆ ಲೆವೆಲ್ ಟೆನ್ಸ್ ಆಗಿತ್ತು. ಅಂದರೆ ತುಂಬ ಒಳ್ಳೆ ಒಂದು ವ್ಯಕ್ತಿತ್ವ, ಗೊತ್ತಿಲ್ಲ ಎಲ್ರಿಗೂ ಇರಲ್ಲ. ಫೇಸ್ ಟು ಫೇಸ್ ಮಾತಾಡಿದ್ದು ಅಥವಾ ಅವರ ಜೊತೆ 2 ಸಲ ಮನೆಗೆ ಹೋಗಿದ್ದೀನಿ ಅವ್ರದ್ದು. 2 ಸಲ ಒಂದು ಮೊಟ್ಟೆ ಕತೆ ಇಟ್ಟಾದಾಗಲೂ ಕರ್ಕೊಂಡಿದ್ದಾರೆ ಮನೆಗೆ. ಮನೆಯಲ್ಲಿ ನಮಗೆ ನಂದಿ ಅಮ್ಮನ ಗೋಟ್ರೇಜಲ್ಲಿ ಇದೆ, ಈಗಲೂ ಪೆನ್ ಕೊಟ್ಟಿದ್ದಾರೆ ನಂಗೆ, ಅದು ಇನ್ನೂ ಇದೆ. ಇನ್ನೊಂದು ಸರ್ಕಾರಿ ಟೈಮಲ್ಲೂ ಕರೆದು ಮನೇಲಿ ಟ್ರೀಟ್ ಮಾಡಿದ್ದಾರೆ. ಆಮೇಲೆ ಯುವರತ್ನ ಮಾಡಿದೆ ಅವ್ರ ಜೊತೆ ಸಿನಿಮಾ. ಆಮೇಲೆ ನಾನು ಅವತ್ತು ಕೇಳಿದ್ರು, ನೀನು ನಮ್ಮ ಬ್ಯಾನರಲ್ಲಿ ಸಿನಿಮಾ ಮಾಡಿದ್ದೀರಾ ಅಂತ. ಇಲ್ಲ ಅಂತಂದೆ, ಬೇಗ ಮಾಡಲ್ಲ ಒಂದು ಸಿನಿಮಾ. ಯಾಕೆಂದ್ರೆ ಮಾಯಾ ಬಜಾರ್ ಅಂತ ಅವರ ಬ್ಯಾನಲ್ಲಿ ಮಾಡಿದ್ದು ಸಿನಿಮಾ, ಅದನ್ನು ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಕ್ಕಿಲ್ಲ. ಆಮೇಲೆ ಒಂದಿನ ಶೂಟಿಂಗ್ ಟೈಮಲ್ಲಿ, ಯುವರತ್ನ ಶೂಟಿಂಗ್ ಟೈಮಲ್ಲಿ ಅದೊಂದು ಟಾಕಿ ಸೀನ್ ಇದೆ, ನೀವು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ ಸಿನಿಮಾ. ಯುವರತ್ನದಲ್ಲಿ ನಾನು ಕಂಪ್ಲೀಟ್ ಸಿನಿಮಾ ವಾಚ್ ಮಾಡಿದೆ. ಅದರಲ್ಲಿ ಒಂದು ಟಾಕಿ ಸೀನ್ ಇದೆ. ಅವರು ಟಾಕೀಸಲ್ಲಿ ಬಂದು ಹುಡುಗರಲ್ಲಿ ಟಾಕೀಸಿಗೆ ಬಂದು ಸಿನಿಮಾ ನೋಡಿರ್ತಾರೆ, ಅಲ್ಲೇ ಬಂದು ಪಾಠ ಮಾಡ್ತಾರೆ ಅವರು. ಸೊ ಆವತ್ತು ಹೆಂಗಾಗಿದೆ, ಇವತ್ತು ಬೇಗ ಶೂಟಿಂಗ್ ಮುಗಿಯುತ್ತೆ, 4 ಗಂಟೆಗೆ ಶೂಟಿಂಗ್ ಮುಗಿಯುತ್ತೆ ಅಂತ. ಸೊ ಇವರಲ್ಲಿ ನಾನು ಕುರಿ ಪ್ರತಾಪೆಲ್ಲ ಅವ್ರ ಜೊತೆಗೆ ಮಾತಾಡ್ತಿದ್ವಿ. ಅವ್ರು ಹೇಳಿದ್ರು ಅವರ ಮನೆ ಹತ್ರನೇ ಥಿಯೇಟ್ರಲ್ಲಿ ಶೂಟಿಂಗ್, ಸದಾಶಿವ ನಗರದಲ್ಲಿ. ಸೊ ಹೇಳಿದ್ರು 4 ಗಂಟೆಗೆ ಶೂಟಿಂಗ್ ಮುಗಿಯುತ್ತೆ, ಮನೆಗೆ ಹೋಗೋಣ ಇವತ್ತು ಸಂಜೆ, ಟೀ ಮನೇಲಿ ಕುಡಿಯೋಣ ಅಂತ. ನನಗೂ ಕುರಿ ಪ್ರತಾಪ್ ಹೇಳಿದ್ರು. ಸರಿ ಅಂತ ಓಕೆ ಅಂತ ಆಯಿತು. ಏನೋ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ 6 ಕಾಲ ಆಯಿತು ಮುಗಿವಾಗ. ಹಾಗೆ ಅವತ್ತಿಗೆ ಅದೇ ನಂಗೆ ಅದು ಯಾವತ್ತು ನೆನೆಸ್ಕೊಳ್ಳೋದು ನಾನು. ಲಾಸ್ಟ್ ಅದೊಂದು ಮೀಟು ಚೆನ್ನಾಗಿರ್ತಿತ್ತು, ಅವ್ರ ಮನೆಗೆ ಹೋಗಿ, ಅಂದರೆ ಇನ್ನೂ ಕ್ಲೋಸ್ ಆಗಿ ಮಾತಾಡ್ಬೋದಿತ್ತು. ನಾನು ಅದು ಅಂದ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ನಾವು ಒಂದು ಸಿನಿಮಾ ಅಂತ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು. ರಿಯಲಿ ಹಿ ಇಸ್ ದ ಲೆಜೆಂಡ್ ಪರ್ಸನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಒಬ್ಬ ಕಲಾವಿದನಿಗಿಂತಲೂ ಕೂಡ
ಈ ಒಂದು ಆತ್ಮೀಯತೆ ಇದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ತುಂಬ ಒಂದು ಸ್ನೇಹ ಜೀವಿ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಮುಂದುವರಿಸುತ್ತಾ ನೀವು ಆಗಲೇ ಹೇಳಿದ್ದೀವಿ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ತುಂಬ ಇದೆ ಅಂತ, ಬಟ್ ಅದಕ್ಕಿಂತ ಮುಂಚೆ ಸಾರಿ ಕೂಡ ಬೇಡ ಅಂತ ಹೇಳ್ತಾ ಇದ್ರಿ. ಆದರೂ ಇಲ್ಲ ನನ್ನ ಇದರಿಂದ ಏನಾದರೂ ಒಂದು ಮಿಸ್ಟೇಕ್ ಆಗಿತ್ತು ಬಟ್ ಹೇಳಲೇಬೇಕಿತ್ತು ನಾನು ಸಾರಿ ಅಂತ ಹೇಳೋದಾದ್ರೆ ಯಾರಿಗೆ ಅಂತ ಇಲ್ಲ, ಆ ಥರ ಏನು ಅನಿಸಿಲ್ಲ ನನಗೆ. ಸಪೋಸ್ ನನಗೆ ಗೊತ್ತಿದ್ದು ಇಲ್ಲ, ಗೊತ್ತಿಲ್ಲದಾಗಿದ್ರೆ ಓಕೆ. ಬಟ್ ಥ್ಯಾಂಕ್ಸ್ ಹೇಳೋಕ್ಕೆ ನಿಮಗೆ ವೇದಿಕೆ ಸಿದ್ಧವಾಗಿದೆ. ಥ್ಯಾಂಕ್ಸ್ ಅಂದರೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ಎಲ್ಲ ಇದರಲ್ಲೂ ನಾನು ರಾಜ್ ಶೆಟ್ಟಿ ಸರ್ಗೆ. ಬಿಕಾಸ್ ಅವತ್ತು ನನ್ನ ಅಷ್ಟು ತಿದ್ದಿ ಆ ಒಂದು ಪಾತ್ರ ನನಗೆ ಸಿಕ್ಕಿಲ್ಲ ಅಂದರೆ ಇವತ್ತು ನಾನು ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ. ಮೇ ಬಿ ತುಳು ಇಂಡಸ್ಟ್ರಿಯಲ್ಲಿ ಇರ್ತಾ ಇದ್ನೋ ಅಥವಾ ಬಲೆ ಡೆಲಿವರಿ ಮಾಡ್ಕೊಂಡು ಇರ್ತಾ ಇದ್ನೋ ಗೊತ್ತಿಲ್ಲ. ಬಟ್ ಒಂದಷ್ಟು ಇಡೀ ಇಂಡಸ್ಟ್ರಿ ಪರಿಚಯ ಆಯಿತು, ದೊಡ್ಡ ದೊಡ್ಡ ಕಲಾವಿದರ ಪರಿಚಯ ಆಯಿತು. ಫೋನಲ್ಲಿ ಅಷ್ಟು ಕಲಾವಿದರ ನಂಬರ್ಗಳು ತುಂಬಿಕೊಂಡಿದೆ ಈಗ. ಹಾಗೆ ಸೊ ದೊಡ್ಡ ಥ್ಯಾಂಕ್ಸ್ ಅವರಿಗೆ. ಮತ್ತು ರಿಷಬ್ ಸರ್ಗೆ, ಅವ್ರಿಗಿಂತ ಇನ್ನೊಂದು ಲೆವೆಲಿಗೆ ಕರ್ಕೊಂಡು ಹೋದ್ರು ಅವರು. ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತಿಳ್ಕೊಂಡು ಭುಜಂಗ ಅನ್ನೊಂದು ಕ್ಯಾರೆಕ್ಟರ್ ಕೊಟ್ಟು ಇವಾಗ ಮತ್ತೆ ಕಾಂತಾರದಲ್ಲಿ ಮಾಡ್ತಾರೆ. ಜೊತೆಗೆ ಒಂದು ಸಾಂಗ್ ಬಿಟ್ಟಿದ್ದಾರೆ ನೋಡಿ ಕಾಂತಾರದ್ದು, ಖಂಡಿತ ವಾಚ್ ಮಾಡ್ತೀನಿ. ಆಲ್ರೆಡಿ 20 lakhs ಏನೋ ವ್ಯೂಸ್ ಆಯಿತು ಸಾಂಗ್. ಗ್ರೇಟ್. ಕಾಂತಾರದ್ದು ಸಿಂಗಾರ ಸಿರಿ ಅಂತ ಒಂದು ಸಾಂಗ್, ನಾನು ಇದ್ದೀನಿ ಆ ಸಾಂಗಲ್ಲಿ. ಹಾಗೆ ಅವ್ರಿಗೆ ಥ್ಯಾಂಕ್ಸ್. ಮತ್ತು ದೊಡ್ಡ ಥ್ಯಾಂಕ್ಸ್ ಅಮ್ಮನಿಗೆ ಹೇಳಬೇಕು. ಬಿಕಾಸ್ ಸ್ಟಾರ್ಟಿಂಗಿಂದ ಅವರ ಸಪೋರ್ಟ್ ಇದ್ದರೆ ಅದನ್ನು ಬರ್ತಾ ಇರಲಿಲ್ಲ. ಮತ್ತು ನನ್ನ ವೈಫ್, ನನ್ನ ಫ್ಯಾಮಿಲಿ. ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ನಮ್ಮನ್ನು ಇಷ್ಟೊಂದು ಬೆಳೆಸ್ತಾರಲ್ಲ ನಮ್ಮ ಸಿನಿಮಾ ವೀಕ್ಷಕರು, ಕಲಾ ಅಭಿಮಾನಿಗಳು. ನಿಜವಲ್ಲ, ಅವ್ರು ಇಲ್ಲದೆ ಹೋದರೆ ಕಲಾವಿದರಿಲ್ಲ ಅನ್ನೋದು ನಿಜವಲ್ಲ. ಅದು ನಮ್ಮ ಫೀಲ್ಡಲ್ಲಿ ಕೂಡ ಅಷ್ಟೇ. ನೋಡುವಂತಹ ಕಲಾವಿದರು ಯಾವಾಗ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅಲ್ಲಿ ತನಕ ನಾವು ಕೂಡ ಇರ್ತೀವಿ ಅನ್ನೋದು ಸೊ ಹೇಳೋಕ್ಕೆ ತಪ್ಪು. ಸೊ ಇನ್ನು ಮುಂದಕ್ಕೆ ನೋಡಿದ್ರೆ ಓವರ್ ಆಲ್ ನಿಮ್ಮ ಒಂದು ಸಿನಿ ಬದುಕಿನಲ್ಲಿ ಪ್ರಕಾಶ್ ಕೆ ತುಮಿನಾಡು ಅವರನ್ನು ಒನ್ ವರ್ಡಲ್ಲಿ ನಾನು ಅರ್ಥ ಮಾಡ್ಕೊಳ್ಬೇಕು ಅಥವಾ ಕಲಾವಿದರ ಹೇಗೆ ಅಂದರೆ ಗೊತ್ತಾಗಿಲ್ಲ. ಒಬ್ಬ ಪರ್ಸನ್ ಅಂತ ಹೇಳಿದ ತಕ್ಷಣ ಪ್ರಕಾಶ್ ಕೆ ತುಮಿನಾಡು ನಾನು ಇಂಥದ್ದೇ ಪರ್ಸನ್ ಅನ್ನೋದಾದ್ರೆ ನೀವು ಹೇಳೋದ್ರೆ ಹೇಗೆ? ಅದು ಸುಮಾರು ಜನ ಗೊತ್ತು. ಹೇಗೆ ಅಂತ ಹೇಳಿದ್ರೆ ನಾನು ಅದೇ ಅವಾಗಲೇ ಹೇಳಿದೆ, ಏನಾದರೂ ಹೇಳಬೇಕಿದ್ರೆ ಸ್ಟ್ರೈಟ್ ಹೇಳ್ತೀನಿ ನಾನು. ಏಕೆ ಮಾರ್ದವತ್ತು ಕೂಡ ಅಂತ ಹೇಳ್ತೀವಲ್ಲ ಹಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಬೇಜಾರಾಗುತ್ತೋ ಅದು ಗೊತ್ತಿಲ್ಲ, ನಾನು ಹೀಗೆ ಇರೋದು, ನಂಗೆ ಹೀಗೆ. ಅಂದರೆ ಕೆಲವು ಸಲ ಅವರಿಗೆ ಇವರೇನು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಲೆವೆಲಿಗೆ ಆಲೋಚನೆಗಳು ಹೋಗ್ಬೋದು ಅವ್ರ ತಲೆಯಲ್ಲಿ. ಬಟ್ ಅದಲ್ಲ, ನಿಮಗೆ ಅಂದರೆ ಕೆಲವೊಂದು ವಿಷಯಗಳಿಗೆ ನಾವು ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಪಾಠ ಅದೇನಲ್ವ, ಅದು ಮುಂದೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಅವರು ತೊಗೊಳೋದು ಬಿಡೋದು ಅವರಿಗೆ ಬಿಟ್ಟದ್ದು. ಬಟ್ ಒಂದಿನ ನೆನಪಾಗುತ್ತೆ ಅವ್ರಿಗೂ, ಅವತ್ತು ಹಿಂಗೆ ಹೇಳಿದ್ದಾರೆ ಅವರು, ಫಾಲೋ ಮಾಡಬೇಕಿತ್ತು ನಾನು ಅಂತ ಅಷ್ಟೇ. ಅಂದರೆ ನಾನೇನು ಈಗ ಕೆಲವೊಂದು ಶಾರ್ಟ್ ಮೂವಿಗಳು ಅಥವಾ ಏನೋ ನೋಡಿದಾಗ ನೋಡಿ ಅವರಿಗೆ ನಾನು ಗೈಡ್ ಮಾಡ್ತೀನಿ. ಇದು ಈಗಿಲ್ಲ ಚೆನ್ನಾಗಿಲ್ಲ, ಇದು ಈಗ ಮಾಡೋಯ್ತಲ್ಲ. ಇವನ್ ಒಂದು ಲಾಸ್ಟ್ ಸಿನಿಮಾ ಹೆಸರು ಬೇಡ, ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯ್ತು ಇತ್ತೀಚೆಗೆ, ನಾನು ಈ ದಿನದಲ್ಲಿ. ಅದು ಡೈರೆಕ್ಟರ್ ಸುಮಾರು ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಪಾಪ ಅವರು. ನಾನು ಹೇಳಿದೆ ಈಗ ನೀವು ಕಾಂಪ್ರಮೈಸ್ ಆಗಿದ್ದೀರಾ ತುಂಬ. ಹೌದು ಸರ್, ಹೌದು, ಬಜೆಟ್ ಇಲ್ಲ, ಅದು ಬಜೆಟ್ ಇಲ್ಲದ ಕಾಂಪ್ರಮೈಸ್ ಆಗಿ ವೇಟ್ ಮಾಡಬೇಕು ನೀವು. ಬಜೆಟ್ ನಿಮ್ಮ ಕಂಟೆಂಟ್ ಏನಂತ ನಿಮ್ಗೆ ಗೊತ್ತು. ಆ ಕಂಟೆಂಟಿಗೆ ಯಾರು ಬಜೆಟ್ ಹಾಕೋರು ಸಿಗ್ತಾರೆ ಅಲ್ಲಿವರೆಗೂ ವೇಟ್ ಮಾಡಬೇಕು ನೀವು. ಇಲ್ಲಾಂದ್ರೆ ಆ ಸಿನಿಮಾ ಸತ್ತಾಯಿತು ನೋಡಿ. ಸಿನಿಮಾ ಮೆಮೊರೇಬಲ್ ಒಂದು ಡೈಲಾಗ್ ನಮಗೆ ನಮಗೋಸ್ಕರ ಒಂದು ಫನ್ ಆಗಿರೋ. ಎಸ್, ಅದು ಕೂಡ ಭುಜಂಗದಿಂದ ಬಂದರೆ ಇನ್ನಷ್ಟು ಒಳ್ಳೆಯದು. ಭುಜಂಗದ್ದು ಯಾವುದು? ಒಂದು ಉಗ್ರ ಹೋರಾಟ. ಅದರಲ್ಲಿ ಉಗ್ರ ಹೋರಾಟದ್ದು ಅದರಲ್ಲಿ ಅದು ಬಸ್ ಸ್ಟ್ಯಾಂಡ್ ಸೀನ್ ನೋಡಿದ್ದೀರಾ? ಕ್ರಿಕೆಟ್ ಹೌದು ಹೌದು. ಅವರು ಶೆಟ್ರು ಮತ್ತೆ ಶೆಟ್ರು ನಾನು ಪೇಪರ್ ಓದ್ತಾ ಇರ್ತೀನಿ. ಆಗ ನಾನು ಅವ್ರಿಗೆ ಹೇಳ್ತೀನಿ, ಶೆಟ್ರೆ ಇವತ್ತು ಸಂಜೆ ಬೇಗ ಹೋಗು ಮನೆಗೆ, ಮ್ಯಾಚ್ ಶುರು ಆಯ್ತಲ್ಲ 2020 ವರ್ಲ್ಡ್ ಕಪ್. ಆಗ ಶೆಟ್ರಿಗೆ ಹೇಳ್ತಾನೆ, ಯಾರು ಕಪಿಲ್ ಇದ್ದಾನೆ? ಕಪಿಲ್ ಎಂತ ಮಾರ್ರೆ, ಈಗ ಧೋನಿ ಅಲ್ಲ, ಧೋನಿ ನಿಂತ್ರೆ ನಿಂತ್ರೆ ಆಗಿರ್ಲಿಕ್ಕಿಲ್ಲ, ಸ್ವಲ್ಪ ಹೊಡಿಬೇಕು ಅಂತ. ಸೂಪರ್ ತುಂಬ ಖುಷಿ ಆಗುತ್ತೆ ಆ ಡೈಲಾಗ್. ನನ್ನ ನೆನಪ ಹೆಚ್ಚಾಗಿ ಅದನ್ನ ನೋಡುವಾಗಲೇ ಒಂಥರ ಏನು ಫನ್ ಆಗಿ ಕಾಣಿಸುತ್ತೆ, ಆವಾಗಲೇ ನಗು ಬರುತ್ತೆ ನಮಗೆ. ಸೊ ಖುಷಿ ಆಗುತ್ತೆ. ಕೊನೆಯದಾಗಿ ಕಾರ್ಯಕ್ರಮ ಹೇಳೋದಾದರೆ ನಮ್ಮ ಅಪ್ಕಮಿಂಗ್ಸ್ ನಮ್ಮ ಕಲಾವಿದರಾಗಿರ್ಬೋದು ಅಥವಾ ಹೊಸ ಕಲಾವಿದರಾಗಿರ್ಬೋದು ಪ್ರತಿಭೆಗಳಿಗೆ ನೀವು ಕೊಡುವಂಥ ಒಂದು ಸಜೆಷನ್ ಏನಾಗಿರ್ಬೋದು?
ಅದೇ ಆವಾಗಲೇ ಹೇಳಿದೆ ನಾನು, ಡೆಡಿಕೇಶನ್ ಮಸ್ಟ್. ಮತ್ತು ಸುಮಾರು ಜನ ಆಡಿಷನ್ ಹೋಗ್ತಾರೆ, ಒಂದೆರಡು ಆಡಿಷನ್ಗೆ ಹೋಗಿ ನಿಲ್ಲಿಸ್ತಾರೆ, ರಡ್ಡೆಗೆ ಪೋಯಮಾರೆ ಅದಲ್ಲ ಪ್ಲೇಜ್ ಎನರ್ಜಿ ಅಂತ, ಅದಲ್ಲ. ಆಡಿಷನ್ಸ್ ಕೊಡ್ತಾ ಇರಬೇಕು. ಅಂದರೆ ಪ್ರತಿ ಆಡಿಷನಲ್ಲೂ ನೀವು ಗ್ರೋತ್ ಆಗ್ತೀರಾ. ಅಂದರೆ ಬೇರೆ ಬೇರೆ ಥರ ಆಡಿಷನ್ ಮಾಡಿಸ್ತಾರೆ ನೋಡಿ, ಆ ಆಡಿಷನಲ್ಲೂ ನಿಮಗೆ ಒಂದಷ್ಟು ಟಿಪ್ಸ್ಗಳು ಸಿಗುತ್ತೆ. ಸೊ ಮಾಡಿ ಆಡಿಷನ್ ಮಾಡ್ತಾಯಿರಿ, ಒಂದಿನ ಸಿಗುತ್ತೆ, ಸಿಕ್ಕುತ್ತೆ. ಅಂದರೆ ಸಿಗಲ್ಲ ಅಂತಲ್ಲ, ಸಿಕ್ಕುತ್ತೆ. ಕಷ್ಟನೂ ಇದೆ ಅದ್ರ ಜೊತೆ. ಈ ಕ್ಷೇತ್ರ ಅಂತೂ ನಾನು ಹೇಳ್ತೀನಿ, ಈಗ ಎಲ್ಲರಿಗೆ ಕೈ ಹಿಡಿಯೋದೇ ಇಲ್ಲ ಇದು. ಕೈ ಹಿಡಿದ ಮೇಲೆ ಈಗ ನಮಗೂ ಇವಾಗ ನಾವು ರೆಕಗ್ನೈಸ್ ಫೇಸ್ ಆದ್ರೂ ನಮಗೆ ಕೆಲವು ಸರ್ತಿ ಆಗಿದೆ, ಬೇಡತ್ತೆ ಕಷ್ಟ, ಯಾವ್ದು ಕೆಲಸಕ್ಕೆ ಹೋಗೋ, ನಾವು ಯಾವ್ದು ಕೆಲಸಕ್ಕೆ ಹೋಗ್ಬೋದಿತ್ತು ಕೆಲವೊಂದು ತಿಂಗಳು. ಅಂದರೆ ಈಗ ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆಲ್ಲ ನಮ್ಗೆ ಏನೂ ಇರಲ್ಲ, ಸುಮ್ಮನೆ ಮನೇಲಿ ಕೂತ್ಕೋಬೇಕು 2-3 ತಿಂಗಳು. ಮತ್ತು ಅಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಷ್ಟು ದೊಡ್ಡ ಕಲಾವಿದ್ರು ಆಗಿಲ್ಲ ಇನ್ನೂ, ಗೊತ್ತಿಲ್ಲ ಅದಾಗುತ್ತೆ ಇಲ್ವ ಅಂತ. ಆ ಮಟ್ಟಿಗೆ ಹೋದ್ಮೇಲೆ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿವರೆಗೂ ಡೆಡಿಕೇಶನ್. ಅಂದರೆ ನೀವು ಈ ಕ್ಷೇತ್ರ ಹೆಂಗೆ ಗೊತ್ತಾ, ದುರಭ್ಯಾಸಗಳಿಗೆ ದಾರಿ ತುಂಬ ಇದೆ ಇದರಲ್ಲಿ. ಬೇಗ ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮಗೆ, ಇಲ್ಲಿ ಇಲ್ಲ ಅಂತ ಹೇಳೋದು. ಅಂದರೆ ಎಲ್ಲನೂ ಏನು ಅಂತ ನಾನು ಓಪನ್ ಆಗಿ ಹೇಳೋದು ಸಿಗುತ್ತೆ. ಸೊ ಅದನ್ನೆಲ್ಲ ಮೀರಿ ಒಬ್ಬ ಕಲಾವಿದನಾಗಬೇಕಂತ ಮಾತು ತಲೆಯಲ್ಲಿದ್ದರೆ ಮಾತ್ರ ಬೆಳಿಬೋದು. ಓಕೆ, ನಿಮ್ಮ ಮುಂಬರುವಂತಹ ಕನ್ನಡ ಚಿತ್ರರಂಗದ ಬಗ್ಗೆ ಕೂಡ ಹೇಳಬೇಕು. ಕನ್ನಡ ಚಿತ್ರ ಹೊಸ ಮೂವಿ ಮಾಡ್ತಾ ಇದ್ದೀರಾ ರಾಜ್ ಜೊತೆಗೆ, ಮತ್ತೊಂದು ಕಾಂತಾರ ಮೂವಿ ಮಾಡ್ತಾ ರಿಷಬ್ ಸರ್ ಜೊತೆಗೆ. ಸೊ ಅದ್ರ ಬಗ್ಗೆ ಕೂಡ ಒಂದು ದೊಡ್ಡ ಸಿನಿಮಾ ಡೆಫಿನೆಟ್ ಆಗಿ ನಮ್ಮ ಈ ಬೆಲ್ಟಿನ ಒಂದು ಕತೆ, ನಮ್ಮದು ದಕ್ಷಿಣ ಕನ್ನಡದ ಒಂದು ಬೆಲ್ಟ್. ಸೊ ಜನರಿಗೆ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ನಿಮಗೆ ಆ ಸಾಂಗ್ ನೀವು ನೋಡಿದರೆ ಆ ಕಂಟೆಂಟ್ ಗೊತ್ತಾಗುತ್ತೆ, ಇದು ಈ ಥರ ಇರುತ್ತೆ ಅನ್ನುವಂಥದ್ದು. ಮ್ಯಾನ್ ವರ್ಸಸ್ ಒಂದು ನೇಚರ್ ಬಗ್ಗೆ ಇರುವಂಥದ್ದು. ಮತ್ತು ಇಲ್ಲಿಯ ಒಂದಷ್ಟು ನಮ್ಮ ಕಲ್ಚರ್ ಏನಿದೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ತುಂಬ ಗಮ್ಮತ್ತಿದೆ ಸಿನಿಮಾ, ಆ್ಯಂಡ್ ಎಮೋಷನ್ಸು ಎಲ್ಲ ಇದೆ, ಫೈಟ್ ಇದೆ, ಪಕ್ಕ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಸೊ ನಮಗೆ ಹೋಪ್ ಇದೆ ಆ ಸಿನಿಮಾ ಡೆಫಿನೆಟ್ ಆಗಿ ಗೆಲ್ಬೋದು ಅನ್ನುವಂಥದ್ದು. ಆ್ಯಂಡ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹೊಂಬಾಳೆ ಫಿಲಿಮ್ಸ್ ಅಂದರೆ ಗೊತ್ತಲ್ಲ, KGF ಎಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಲಾಂಚಿಂಗು ಮಾಡ್ತಾರೆ ಅವರು, ಅದು ಇದೆ. ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ರಿಷಬ್ ಸರ್ ಹೀರೋ ಆಗಿ ಮಾಡಿದ್ದಾರೆ, ಅವ್ರಿಗೆ ಒಂದು ಪಕ್ಕ ಒಂದು ಬ್ರೇಕ್ ಸಿಗುವಂಥ ಒಂದು ಪಾತ್ರ ಅವ್ರದ್ದು, ಅವರೇ ಡೈರೆಕ್ಷನ್ ಮಾಡಿದ್ದಾರೆ ಅವ್ರದ್ದು ಸ್ಟೋರಿ. ನಾನು ಕೂಡ ಅದು ಒಂದು ಖುಷಿ ಅಂತೇಳಿ ನಾನು ಕೂಡ ಒನ್ ಆಫ್ ದ ರೈಟರ್ ಅದರಲ್ಲಿ. ಅಚ್ಚು ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಆ್ಯಂಡ್ ಸಪ್ತಮಿ ಗೌಡ ಅವಳು ಹೀರೋಯಿನ್ ಇದರಲ್ಲಿ, ಪಾಪ್ಕಾರ್ನ್ ಮಂಕಿ ಕೆಲಸ ಮಾಡಿ ಅವಳು ಹೀರೋಯಿನ್ ಇದರಲ್ಲಿ. ಮತ್ತು ನನ್ನ ಫ್ರೆಂಡ್ ಶನಿಲ್ ಗುರು, ನಾನು ಅವರೊಂದು ದೊಡ್ಡ ಲೀಡ್ ಆಗಿ, ಶನಿಲ್ ಗುರು ಅವರು ಒನ್ ಆಫ್ ದ ರೈಟರ್. ಆ್ಯಂಡ್ ಇನ್ನೂ ಇಬ್ಬರು ಇದ್ದಾರೆ, ಅನಿರುದ್ಧ್ ಮಹೇಶ್ ಮತ್ತು ಶ್ಯಾಮ್ ಪ್ರಸಾದ್ ಅಂತ. ಸೊ 4 ಜನ ಕೋ ರೈಟರ್ಸ್ ನಾವು. ಒಂದು ಒಳ್ಳೆ ಒಂದು ಸಿನಿಮಾ ಪ್ಯಾಕೇಜ್ ಸೆಪ್ಟೆಂಬರ್ 30ಗೆ ವೇಟ್ ಮಾಡಬೇಕು. ಫ್ಯಾಮಿಲಿ ಪ್ಯಾಕೇಜ್ ಒಂದು ನೋಡುವಂತ ಮೂವಿ ಅಂತ ಹೇಳ್ಬೋದು. ಸೊ ಅಂತದನ್ನ ನಮಗೋಸ್ಕರ ಕೊಡ್ತಾ ಇದ್ದೀರಾ, ನಾವು ವೇಟ್ ಮಾಡ್ತಾ ಇದ್ದೀವಿ. ಬಟ್ ಒನ್ ಥಿಂಗ್ ಅಂದ್ರೆ ಇನ್ನೂ ಇದೆ, ಸುಮಾರು ಸಿನಿಮಾಗಳಿದೆ, ಬೇರೆ ಸಿನಿಮಾ ಇದೆ. ಗಾರ್ಗಾ ಇದೆ, ದಮಕ ಇದೆ, ಓಮಿನಿ ಇದೆ, ಸುಮಾರು ಸಿನಿಮಾ ಇದೆ ಬರುವಂಥದ್ದು. ಖಂಡಿತವಾಗಿ ನಿಮ್ಗೆ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಇದೇ ರೀತಿ ಸಕ್ಸಸ್ ಆಗಲಿ. ನಿಮ್ಮ ಆಂಬಿಷನ್ ಏನಿದೆ, ಹೊಸ ಬ್ಯಾನರ್ಗಳ ಅಡಿಯಲ್ಲಿ ಹೊಸ ಕಲಾವಿದರ ಜೊತೆಗೆ, ಇನ್ನಷ್ಟು ಮೇರು ಕಲಾವಿದರ ಜೊತೆಗೆ ನಿಮಗೆ ಬಹಳ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ. ತುಳು ಚಿತ್ರರಂಗ ಆಗಲಿ, ಕನ್ನಡ ಚಿತ್ರರಂಗ ಆಗಲಿ, ನೀವು ಇನ್ನೂ ಇಟ್ಟಂಥ ಹೆಜ್ಜೆಗಳು ಮತ್ತಷ್ಟು ಬ್ರೈಟ್ ಆಗಲಿ ಅಂತ ಹೇಳಿ ನಮ್ಮ ಆಶಯ. ಸೊ ನ್ಯೂಸುದ್ದಿಯಿಂದ ನಾವು ತುಂಬ ಖುಷಿಯಿಂದ, ತುಂಬ ಹಾರ್ಟ್ಫುಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಷ್ಟು ಹೊತ್ತು ತನಕ ನಿಮ್ಮ ಬ್ಯುಸಿ ಶೆಡ್ಯೂಲ್ ಎಷ್ಟೇ ಇದ್ರೂ ಕೂಡ ನಮಗೋಸ್ಕರ ಈ ಒಂದು ಅಮೂಲ್ಯವಾದ ಸಮಯನ ನನಗೆ ಬಿಟ್ಕೊಟ್ಟಿದ್ದೀರಾ. ಸೊ ಅದಕ್ಕಾಗಿ ನಾನು ನ್ಯೂಸುದ್ದಿ ತಂಡ ಪರವಾಗಿ ಹಾಗೂ ನನ್ನೆಲ್ಲ ಕಲಾ ಪೋಷಕರ ಪರವಾಗಿ, ಕಲಾ ವೀಕ್ಷಕರ ಪರವಾಗಿ ನಾನು ಹಾರ್ಟ್ಲಿ ಕಂಗ್ರಾಟ್ಸ್ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮಗೂ ಅಷ್ಟೇ, ಇಷ್ಟು ದೂರ ನಮ್ಮ ಮನೆಯವರೆಗೂ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಚಾನೆಲ್ ದೊಡ್ಡ ಮಟ್ಟದ ಸುದ್ದಿ ಆಗಲಿ. ಈಗ ಎಲ್ಲೆಲ್ಲಿ ರೀಚ್ ಆಗಿದೆ ಗೊತ್ತಿಲ್ಲ ನನಗೆ, ಇನ್ನು ಗ್ಲೋಬಲಲ್ಲಿ ಫುಲ್ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲಿ, ನಿಮಗೆ ಒಳ್ಳೇದಾಗಲಿ, ನಿಮ್ಮ ಟೀಮಿಗೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ರೀತಿ ನಿಮ್ಮ ಸಹಕಾರ, ನಿಮ್ಮ ಒಂದು ಪ್ರೋತ್ಸಾಹ ಕೂಡ ನಮಗೆ ಬೇಕೇ ಬೇಕು ಖಂಡಿತವಾಗ್ಲೂ. ಸೊ ವೀಕ್ಷಕರೇ, ಇವತ್ತಿನ ಒಂದು ಮಾತುಕತೆಯಲ್ಲಿ ನಿಮಗೆ ಹೆಚ್ಚಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭುಜಂಗ ಸರ್ ಅಂತಲೇ ಹೇಳ್ತೀನಿ ಅವರನ್ನು. ಸೊ ಸೈಮಾ ಅವಾರ್ಡ್ ವಿನ್ನರ್ ಆಗಿ ಕರಾವಳಿಯ ಒಂದು ಭಾಗದಲ್ಲಿ ಮಿಂಚಿದಂಥ ಒಂದು ಅದ್ಭುತವಾದ ಪ್ರತಿಭೆ, ಅವರ ಏನು ಕನಸಿದೆ
ಚಿತ್ರ ಬದುಕಿನಲ್ಲಿ, ಕಲಾ ಬದುಕಿನಲ್ಲಿ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಕೊನೆಗೊಳಿಸ್ತಿದ್ದೇನೆ. ನಿರಂತರ ಸುದ್ದಿಗಾಗಿ, ಇಂತಹ ಕಾರ್ಯಕ್ರಮಗಳಿಗಾಗಿ ನೀವು ಮಾಡಬೇಕಾದದ್ದು ಇಷ್ಟೇ. ನೀವು ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಕೂಡ ನಾವಿದ್ದೀವಿ, ಅದನ್ನು ಲೈಕ್ ಮಾಡಿ ಪೇಜನ್ನು, ಹಾಗೂ ಇನ್ಸ್ಟಾದಲ್ಲಿ ನಮ್ಮನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಅಂತ ಹೇಳ್ಕೊಳ್ತಾ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ, ಮತ್ತೊಂದು ಮೇರು ಕಲಾವಿದರೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯ ತನಕ ಧನ್ಯವಾದಗಳು.